ಅಧ್ಯಕ್ಷರೇ, ಪ್ರಥಮವಾಗಿ ತಮಗೆ ಏನು ಈ ಸ್ಥಾನ ಲಭ್ಯ ಆಗಿದೆ, ಅಧ್ಯಕ್ಷ ಸ್ಥಾನ, ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಹೇಳಿದರು, ಆ ಸೀಟಿಗೆ ತುಂಬಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾಡಿಸ್ದಂಗಿದ್ದಾರೆ. ಇವತ್ತು ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕೆ ಮುಂಚೆ ಮಾನ್ಯ ಹಿಂದಿನ ಸ್ಪೀಕರ್ ಅವರು, ಅಧ್ಯಕ್ಷರು ಖಾದರ್ ಅವರು ಬಹಳ ಕಾಟ ಕೊಟ್ಟಿದ್ದಾರೆ ನಮಗೆಲ್ಲ. ಅಲ್ಲ, ಬರೀ ನಿಮಗಷ್ಟೇ ಅಲ್ಲ, ನಮಗೂ ಕೊಟ್ಟಿದ್ದಾರೆ. ಒಂದು ದಿವಸ ಅಧ್ಯಕ್ಷರೇ, ತಮಗೂ ಗೊತ್ತಿದೆ ಅಂದ್ಕೊಳ್ತೀನಿ, 2:45 ಗಂಟೆ ಆಯಿತು. ಆ ಕಡೆ ಇಬ್ಬರೇ ಕೂತಿದ್ದು, ಈ ಕಡೆ ನಾನೊಬ್ಬನೇ ಕೂತಿದ್ದೆ. ಆದರೂ ಬಿಡಲಿಲ್ಲ. ನಾನು ಕೇಳಿದೆ, ಅಧ್ಯಕ್ಷರೇ ನಾಳೆ ತಗೊಳ್ಳಿ, ಅದೇನು ಪರವಾಗಿಲ್ಲ, ಏನು ಅಂಥದ್ದೇನು ಎಮರ್ಜೆನ್ಸಿ ವಿಷಯ ಏನಿಲ್ಲ, ನೀವು ನಾಳೆ ತಗೊಳ್ಳಿ ಅಂತ ಬಿಡಲಿಲ್ಲ. ಅವರು 2:45 ಮಾಡಿ ಅದನ್ನು ಮುಗಿಸಿ ಆನಂತರ ಅಡ್ಜರ್ನ್ ಮಾಡಿದರು. ಆದರೆ ಒಂದು ಅವರಲ್ಲಿ ನಾನು ಕಂಡದ್ದು, ಭಾಳ ಜನರಿಗೆ ಅವರನ್ನು ಸ್ಪೀಕರ್ ಮಾಡಿದಾಗ ನಮ್ಮ ಪಕ್ಷದ ವತಿಯಿಂದ ಯಾರೂ ಒಪ್ಪಲಿಲ್ಲ ಸ್ಪೀಕರ್ ಆಗೋದಕ್ಕೆ. ಬಹುಶಃ ಯಾರು ನಮ್ಮ ಹಿರಿಯರು ಯಾರೂ ಒಪ್ಪಿರಲಿಲ್ಲ. ಆದರೆ ಖಾದರ್ ಅವರನ್ನು ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಬಂದಾಗ ಅವರಿಗೆ ಅನೇಕ ಕಾರಣದಿಂದ, ತಮಗೆಲ್ಲ ಗೊತ್ತಿದೆ ರಾಜಕಾರಣದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ, ಮಂತ್ರಿ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ ನಮ್ಮ ಹೈಕಮಾಂಡ್ನವರು ಅವ್ರನ್ನ ಸ್ಪೀಕರ್ ಆಗಿ ಅಂತ ಹೇಳ್ತಾರೆ. ಅವರು ತಕ್ಷಣ ಒಪ್ಕೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್ ಹಾಕಿದ್ರು, ನನಗೆ ಮುಂದೆ 2 ವರ್ಷ ಆದಮೇಲೆ ಸ್ಪೀಕರ್ ಮಂತ್ರಿ ಮಾಡಬೇಕು ಅಂತಕ್ಕಂಥ ಕಂಡೀಷನ್ ಹಾಕಿದ್ರು ಅಂತ ಕೇಳಿದ್ದೇನೆ ನಾನು. ಅದೇ ರೀತಿ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರು. ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಬಹಳ ಜನರಿಗೆ ಒಂದಷ್ಟು ಅನುಮಾನ, ಯಾವ ರೀತಿ ನಡ್ಕೊಳ್ತಾರೆ, ಅನುಭವದ ಕೊರತೆ ಇದೆ ಅಂಥೇಳಿ ಭಾಳ ಜನರಿಗೆ ಅನುಮಾನ ಇತ್ತು ಅಂತ ಕಾಣಿಸುತ್ತೆ. ಆದರೆ ಆ ಅನುಮಾನಗಳನ್ನೆಲ್ಲ ದೂರ ಮಾಡಿ ಆ ಸ್ಥಾನಕ್ಕೆ ಅತ್ಯಂತ ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅಂಥೇಳಿ ಭಾಳ ಪ್ರಶಂಸೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಅನೇಕ ಬದಲಾವಣೆಗಳಂತಂದರು. ಅವರು ನನಗೆ ಹೇಳಿದರು, ಒಂದು ದಿವಸ ಕಾಮನ್ವೆಲ್ತ್ ಕಂಟ್ರೀಸಿಗೆಲ್ಲ ನಾನು ಸ್ಪೀಕರ್ಗಳ ಜೊತೆಯಲ್ಲಿ ಡೆಲಿಗೇಷನ್ಸ್ ಹೋದಾಗ ಅಲ್ಲೆಲ್ಲ ಆ ಸದನಗಳನ್ನು ನೋಡುವಾಗ ಎಷ್ಟೊಂದು ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲ್ಲಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲ್ಲಿ ಒಳಗಡೆ ಹಾಲ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಈ ರೀತಿ ಎಲ್ಲ ಅವರು ನೋಡ್ಕೊಂಡು ಬಂದು ಇಲ್ಲಿ ನಮ್ಮ ಸದನವನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಒಂದಿಷ್ಟು ಫೇಸ್ ಲಿಫ್ಟ್ ಮಾಡಿದರು. ಆ ಫೇಸ್ ಲಿಫ್ಟು ಇವತ್ತು ನಿಜಕ್ಕೂ ಕೂಡ ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ಬರುವಾಗಲೇ, ವಿಧಾನಸೌಧಕ್ಕೆ ಬರುವಾಗ ಏನೋ ಒಂದು ರೀತಿ ಖುಷಿಯಾಗಿ ಸಂತೋಷವಾಗಿ, ನಾವು ಒಳ್ಳೆಯ ಆರ್ಕಿಟೆಕ್ಚರ್ ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗುತ್ತೆ. ಅದನ್ನು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ಪ್ರೋಟೆಮ್ ಸ್ಪೀಕರ್ ಆಗಿ ನಮ್ಮ ಜಿಲ್ಲೆಯವರು ಜಯಚಂದ್ರ ಅವರು ನಮಗೆಲ್ಲ ಹಿರಿಯರು. ಬಹುಶಃ ಅವರು ಶಾಸಕನಾದಾಗ ನಾನಿನ್ನೂ ವಿದ್ಯಾರ್ಥಿ ಆಗಿದ್ದೆ ಅಂತ ಕಾಣಿಸುತ್ತೆ. ಅವರು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲದಾಗ ಅದನ್ನ ಅಧಿಕಾರಿಗಳನ್ನ ಫುಲ್ಅಪ್ ಮಾಡುವಂತ ಕೆಲಸ ಮಾಡಿದ್ರು. ಅದ ಕೆಲಸ ತಾವು ಕೂಡ ಮುಂದುವರಿಸಿ ಹೆಚ್ಚಿನ ಪ್ರಮಾಣದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವಂಗ ತಾವು ಮಾಡಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಮಾನ್ಯ ಖಾದರ್ ಅವರು ಎಲ್ಲರೂ ಹೇಳ್ದಂಗ, ಸುಧಾಕರ್ ಖಾದರ್ ಅವರು ಬಹಳ ಒಳ್ಳೆ ರೀತಿಯಿಂದ ಅವರು ಸದನ ನಡೆಸಿದ್ರು. ನಾವೆಲ್ಲರೂ ಅವರಿಗೆ ಕ್ರಿಟಿಸೈಸ್ ಮಾಡ್ತಿದ್ವಿ, ಮುಂಜಾನೆ 8ಕ್ಕೆ ಬಂದು ರಾತ್ರಿ 2 ಗಂಟೆ ತನಕ ನಡೆಸ್ತಾರಂತೇಳಿ. ಆದರೂ ಕೂಡ ಅವರಲ್ಲಿ ಒಂದು ಛಲ ಇತ್ತು, ಇಲ್ಲ ನಾನು ವಿಭಿನ್ನವಾಗಿ ಈ ಸದನವನ್ನು ನಡೆಸಬೇಕು. ಮತ್ತು ವಿಶೇಷವಾಗಿ ಅವರು ಎಲ್ಲ ಹೊಸ ಸದಸ್ಯರಿಗೆ ಕಾಲಿಂಗ್ ಅಟೆನ್ಷನ್ ಎಷ್ಟು ಬರ್ತಾವೆ ಎಲ್ಲರಿಗೂ ಕೊಟ್ಟು ಬಿಡ್ತಿದ್ರು. ಆ ಕಾಲಿಂಗ್ ಅಟೆನ್ಷನ್ ಲಾಸ್ಟ್ ಇರೋದಕ್ಕೆ ಅವರ ಸಭೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ಅಟೆಂಡೆನ್ಸ್ ಇರ್ತಿತ್ತು ರಾತ್ರಿ ತನಕ. ಅವರು ಮಾಡ್ತಿರುವಂತ ಒಳ್ಳೆ ನಮ್ಮ ವಿಧಾನಸೌಧದ
ದ್ವಾರ ಬಾಗಿಲ ಅದಕ್ಕೆ ಭೂಷಣ ಆಗುವಂಗ ಸೌಂದರ್ಯೀಕರಣ ಹೆಚ್ಚು ಮಾಡಿದರು. ಅವ್ರಿಗೆ ಒಳ್ಳೆ ಟೇಸ್ಟ್ ಇತ್ತು, ಅದ್ರ ಪ್ರಕಾರ ಒಳ್ಳೆ ಕೆಲಸ ಮಾಡಿದರು. ನಮಗೆ ಯಾರಿಗೂ ಈ ಮಂಗಳೂರಿನ ಬ್ಯಾರಿ ಕನ್ನಡದ ಪರಿಚಯ ಇದ್ದಿದ್ದಿಲ್ಲ. ಆ ಬ್ಯಾರಿ ಕನ್ನಡದ ಪರಿಚಯ ನಮಗೆ ಖಾದರ್ ಅವ್ರ ಥ್ರೂ ಆಯಿತು, ಹೊಸ ಕನ್ನಡದ ಪರಿಚಯ ಆಯಿತು. ಈಗ ನಿಮ್ಮ ಮೂಲಕ ಇಲ್ಲಿ ಉತ್ತರ ಕನ್ನಡದ ನಮ್ಮ ಗಂಡ ಭಾಷೆ ಏನೈತಿ, ಆ ಗಂಡ ಭಾಷೆ ಪರಿಚಯ ಎಲ್ಲದ್ರಾಗ ಆಗಲಿ. ನೀವೇನು ಬೆಂಗಳೂರು ಭಾಷೆದಾಗ ಮಾತಾಡಕ್ಕೆ ಹೋಗ್ಬೇಡ್ರಿ, ನಮ್ಮ ಭಾಷೆದಾಗ ಮಾತಾಡ್ರಿ, ಎಲ್ಲರೂ ಮೆಚ್ಕೊಂತಾರೆ. ನಮ್ಮ ಧಾರವಾಡದ ಜೊತೆ ನಿಮ್ಮದು ವಿಶೇಷವಾದ ಸಂಬಂಧ. ನೀವು ರೋಣದವ್ರು ಎಷ್ಟದಿರೋ ನಿಮ್ಮ ಕುಟುಂಬದವ್ರೆಲ್ಲರೂ ನಮ್ಮ ಧಾರವಾಡದವರ ಅಷ್ಟಾಗೈತೆ. ಹಾಗಾಗಿ ಧಾರವಾಡದ ಸಾಹಿತ್ಯ ಕರ್ನಾಟಕದ ಸಮಸ್ಯೆಯನ್ನು ಬೆಳಗಾವಿದಾಗ ಚರ್ಚೆ ಮಾಡಬಾರ್ದು. ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ರಾಜ್ಯದ ರಾಜಧಾನಿಯಲ್ಲೇ ಅದನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದಕ್ಕೆ ನಾನು ಸಂಪೂರ್ಣವಾದ ಸಹಮತವನ್ನು ವ್ಯಕ್ತಪಡಿಸ್ತಾ ತಮ್ಮ ಈ ನಾಯಕತ್ವದಲ್ಲಿ ಈ ಸದನದ ಕಲಾಪಗಳು ಸುಗಮವಾಗಿ ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಸನ್ಮಾನ್ಯ ಖಾದರ್ ಅವರು ಸ್ಪೀಕರ್ ಇದ್ದಂಥ ಸಮಯದಲ್ಲಿ ದೊಡ್ಡನಗೌಡ್ರ ಖಾದರ್ ಅವ್ರ ಬಗ್ಗೆ ಮಾತಾಡ್ತೇನೆ. ಖಾದರ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇಲ್ಲ ಖಾದರ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಈ ಸದನಕ್ಕೆ ಒಂದು ಶಿಸ್ತನ್ನು ತರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದರು. ಒಳ್ಳೆಯ ಊಟ ಕೊಡಿಸ್ತಿದ್ರು, ಒಳ್ಳೆಯ ತಿಂಡಿ ಕೊಡಿಸ್ತಿದ್ರು. ವಿಶೇಷವಾಗಿ ಹೊಸ ಶಾಸಕರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಅಂದರೆ ಹೊಸ ಶಾಸಕರು ಕೂಡ ಒಳ್ಳೆಯ ಇದು ಸಂಸದೀಯ ಪಟುವಾಗಲಿ ಅನ್ನುವಂಥ ಕೊಡ್ತಿದ್ರು. ಅದರ ಜೊತೆಗೆ ವಿಧಾನಸಭೆಗೆ ಬಹುತೇಕ ಒಂದು ರಂಗಿನ ಕಲಾಪವನ್ನು ತಂದ್ರೆ ಅಡ್ಡಿ ಇಲ್ಲ. ಯಾಕಂದರೆ ಜಾಮ್ ಅನ್ನುವಂಥ ಪಟ್ಟಿ ಹಾಕ್ಸಿದ್ರು, ಇಲ್ಲಿ ಮುಂದೆ ಜಾಮ್ ಅನ್ನುವಂಥ ಪಟ್ಟಿ ಹಾಕ್ಸಿದ್ರು, ಹೊಸ ಟಿವಿಗಳಂತಂದ್ರು, ಸಂವಿಧಾನದ ಪಾಠವನ್ನು ಮಾಡಿದರು, ಆದರೆ ಹೊಸ ಗಡಿಯಾರ ಹಾಕಿದ್ರು, ಒಂದು ಸಕಾರಾತ್ಮಕವಾದ ಕೆಲವೊಂದು ಮಾಡಿದ್ರು. ಆದರೆ ಈ ಪಟ್ಟಿ ಏನೈತಲ್ಲ ಇದು ಯಾಕೋ ಅಷ್ಟು ಸರಿ ಕಾಣೋದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಬಹುತೇಕ ಈಗಿನ ಗೃಹ ಸಚಿವರು ಇದನ್ನು ಒಪ್ಕೊಂತಾರೋ ಬಿಡ್ತಾರೋ ನನಗೆ ಗುರುತಿಲ್ಲ. ನನ್ನ ಭಾವನೆಯನ್ನು ನಾನು ಹೇಳಕತ್ತೇನೆ. ಆದರೆ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾದರ್ ಅವ್ರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರಲ್ಲ, ಕ್ಯಾಮ್ರಾ ಮಾತು ಒಂದು ಕಡೆ ಸೀಮಿತ ಇರ್ತಿತ್ತು. ಅವರು ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ಅವ್ರ ಕಡೆ ಕ್ಯಾಮ್ರಾ ಇರ್ತಿದ್ದಿಲ್ಲ, ಅವರು ಪೀಠಕ್ಕೆ ಇರ್ತಿತ್ತು. ನಾವು ಬಾವಿಗಿಳಿದು ಹೋರಾಟ ಮಾಡುವಾಗ ಅದು ಬ್ಲರ್ ಆಗಿಬಿಡ್ತಿತ್ತು. ಆದರೆ ಈಗ ಹಂಗಾಗಬಾರ್ದು. ಕ್ಯಾಮ್ರಾ 200 ನಿಮ್ಮನ್ನು ಬಿಟ್ಟು 23 ಜನರ ಇದು ಸದನ ಇದು. ಕ್ಯಾಮ್ರಾ ಎಲ್ಲರ ಕಡೆ ಇರಬೇಕು. ನಾವೇನು ಆಡಳಿತ ಪಕ್ಷದವ್ರು ಏನು ಮಾಡ್ತಾರ, ನಾವೇನು ಮಾತಾಡಕತ್ತೀವಿ, ಆಡಳಿತ ಪಕ್ಷವನ್ನು ನಾವು ಯಾವ ರೀತಿ ಟೀಕೆ ಮಾಡಿದ್ದೀವಿ, ಟಿಪ್ಪಣಿ ಮಾಡಿದ್ದೀವಿ, ಹೊಗಳಿದ್ದೀವಿ. ಒಳ್ಳೆ ಕೆಲಸ ಮಾಡಿದಾಗ ಹೊಗಳೋನು, ಕೆಲಸವನ್ನು ತಪ್ಪು ಮಾಡಿದಾಗ ತಿದ್ದುವಂಥದ್ದು ನಮ್ಮ ಕರ್ತವ್ಯ. ಆ ಕಾರಣಕ್ಕಾಗಿ ಏನು ಖಾದರ್ ಅವ್ರದ್ದು ಕ್ಯಾಮ್ರಾದ್ದು ಒಂದು ದೃಷ್ಟಿ ಇತ್ತಲ್ಲ, ಅದನ್ನು ಒಂದು ತಾವು ಬದಲಿ ಮಾಡ್ಕೋರಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಯಾಕಂದರೆ ನಿಮ್ಮ ಪಾದ ನಮ್ಮ ತಲೆ ಒಂದೇ ಲೆವೆಲ್ಗೆ ಇರ್ತೈತಿ. ಖಾದರ್ ಅವರ ಸ್ಪೀಕರ್ ಪಾದ ಮತ್ತು ಇಲ್ಲಿ ಕುಂತವ್ರ ತಲೆ ಒಂದೇ ಲೆವೆಲ್ ಇರ್ತೈತೆ. ಅಂಥ ಒಂದು ದೊಡ್ಡ ಸ್ಥಾನದಲ್ಲಿ ತಾವಿದ್ದಾಗ ಎಲ್ಲರನ್ನೂ ಸಮಾನಾಂತರವಾಗಿ ಕಂಡು ಸದನವನ್ನು ಯಶಸ್ವಿಯಾಗಿ ನಡೆಸ್ರಿ. ನಿಮಗೆ ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡ್ತೇವೆ. ನಮ್ಮ ಜಿಲ್ಲೆಯವರೇ ಇಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಒಬ್ಬ ಸಭಾಧ್ಯಕ್ಷರು ಯಾವ ರೀತಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನ, ತಮಗೆ ಕೊಟ್ಟಂತ ಜವಾಬ್ದಾರಿನ ಯಾವ ರೀತಿ ನಿರ್ವಹಿಸಬಹುದು ಅನ್ನೋದನ್ನ ಒಬ್ಬರು ಯುವಕರಾದ್ರೂ ಕೂಡ ಅವರು ನಮಗೆ ತೋರಿಸಿ ಒಂದು ಮಾದರಿ ಆಗಿದ್ದಾರೆ. ತಮ್ಮ ಮೇಲೂ ಕೂಡ ನಮಗೆ ಅಷ್ಟೇ ವಿಶ್ವಾಸ, ಗೌರವ. ಯಾಕಂದ್ರೆ ತಮ್ಮ ಹಿರಿತನಕ್ಕೆ ಸಾಟಿ ಇಲ್ಲ. ತಾವಲ್ಲಿ ಕೂತ್ಕೊಂಡಿರೋದೇ ಒಂದು, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಅದೇ ರೀತಿ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಬಹುಶಃ ಬಹಳಷ್ಟು ಕಳಕಳೆಯಾಗಿ ರಾರಾಜಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ